ಆಧುನಿಕತೆ ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಸಂಪ್ರದಾಯದ ಕಲೆಯಾದ ಕುಂಬಾರಿಕೆಯು ಇಂದು ದಿನಗಳೆದಂತೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದೆ. ಇನ್ನು ಕುಂಬಾರಿಕೆಯನ್ನೇ ನೆಚ್ಚಿಕೊಂಡಿರುವ ಬಡ ಅಮಾಯಕರ ಜೀವನಕ್ಕೆ ಕುತ್ತು ಬಂದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾದ ಒಂದು ವಾರ್ತೆ ಇಲ್ಲಿದೆ ನೋಡಿ. ಕೆಲವು ತಲೆಮಾರಿನ ಹಿಂದೆ ಮಣ್ಣಿನ ಪಾತ್ರೆಗಳಿಲ್ಲದೆ ಜೀವನ ಊಹಿಸಿಕೊಳ್ಳುವುದು ತುಂಬಾ ಕಷ್ಟವಿತ್ತು. ಆದರೆ ಇಂದು ಈ ಪರಿಸ್ಥಿತಿಯು ಬದಲಾಗಿ ಕುಂಬಾರಿಕೆ ಕಲೆ ನಶಿಸುತ್ತಿದ್ದು, ಬೆರಳೆಣಿಕೆಯ ಜನ ತಮ್ಮ ಕುಲಕಸಬಾದ ಕುಂಬಾರಿಕೆ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವುದನ್ನು ನೋಡಬಹುದಾಗಿದೆ. ಈ ಕುಂಬಾರಿಕೆ ಕಲೆ ಒಂದು ನಮ್ಮ ದೇಶದ ಪುರಾತನ ಕಲೆಯಲ್ಲಿ ಒಂದಾಗಿದ್ದು, ಮಡಕೆಗಳು, ಮಣ್ಣಿನ ಲೋಟ, ಹಣತೆಗಳು ಹೀಗೆ ಅನೇಕ ಮಣ್ಣಿನ ಪಾತ್ರೆಗಳು ಮಾನವನಿಗೂ ಪ್ರಕೃತಿಗೂ ಇರುವ ನಂಟನ್ನ ಎತ್ತಿ ತೋರಿಸುತ್ತಿದೆ. ಆದರೆ ಇಂದು ಈ ಪುರಾತನ ಕಲೆಯಾದ ಕುಂಬಾರಿಕೆ ನೈಪಥ್ಯಕ್ಕೆ ಸರಿದು ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಆಧುನಿಕತೆ, ಪಾಶ್ಚಾತ್ಯ ಸಂಸ್ಕೃತಿ ಎಂದೇ ಹೇಳಬಹುದು. ಹಿತ್ತಾಳೆ, ಅಲ್ಯೂಮಿನಿಯಂ, ಸ್ಟೀಲ್ ಪಾತ್ರೆಗಳ ಭರಾಟೆಯಲ್ಲಿ ಮಣ್ಣಿನ ಪಾತ್ರೆಗಳು ಮರೆಯಾಗಿ ಇಂದು ಮ್ಯೂಸಿಯಂನಲ್ಲಿ ಮಾತ್ರ ಕಾಣಬಹುದಾಗಿದೆ. ಕುಂಬಾರಿಕೆಯು ಇಂದು ಯಾವ ಮಟ್ಟದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಎಂಬುದನ್ನು ಭಟ್ಕಳ ತಾಲೂಕಿನ ಶಿರಾಲಿಯ ಕುಂಬಾರ ಕೇರಿಯಲ್ಲಿ ಕಷ್ಟದಲ್ಲಿ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ಕುಂಬಾರ ಕುಟುಂಬವೇ ಸಾಕ್ಷಿಯಾಗಿದೆ. ಈ ಕುಟುಂಬವು ಇಂದು ಯಾವುದೇ ಸೌಲಭ್ಯಗಳು ಸಿಗದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿ ವೃತ್ತಿ ಜೀವನಕ್ಕೆ ಬೇಕಾಗಿರುವ ಸಲಕರಣೆ ಹಾಗೂ ತಾವು ಮಾಡಿದ ಮಡಕೆಯ ಪಾತ್ರೆಗಳಿಗೆ ಬೆಂಬಲ ಬೆಲೆ ಸಿಗದೆ ತುಂಬಾ ಕಷ್ಟದಲ್ಲಿ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದಾರೆ. मुळा पावस पडा जर पावस पडा मग आमक करूना वात गीत पडा मात्र दिस मडके खर्च सीजनाक बाकी टाइम मडके करता बाकी टाइम करूना आमका पावस पडा. ಇಂದು ಪ್ರಾಚೀನ ಕಲೆಯಾದ ಕುಂಬಾರಿಕೆ ಅಳಿವಿನಂಚಿನಲ್ಲಿ ಬಂದು ನಿಂತಿದ್ದು, ಇದು ಹೀಗೆ ಮುಂದುವರೆದಲೇ ಕುಂಬಾರಿಕೆ ಕಲೆ ಮುಂದೊಂದು ದಿನ ದಂತಕಥೆಯ ಸಾಲನ್ನ ಸೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ಇನ್ನು ಮುಂದಾದರೂ ಸರ್ಕಾರ ಸರಿಯಾದ ಕ್ರಮ ಕೈಗೊಂಡು ಬಡ ಕುಂಬಾರ ಕುಟುಂಬಕ್ಕೆ ನೆರವಾಗುವುದರ ಮೂಲಕ ಕುಂಬಾರಿಕೆ ಕಲೆಯನ್ನ ಉಳಿಸಿಕೊಂಡು ಹೋಗಬೇಕು ಎನ್ನುವುದೇ ನಮ್ಮ ವಾಹಿನಿಯ ಆಶಯವಾಗಿದೆ. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24, ಭಟ್ಕಳ.